ಹಾ ಈ ಜನ ಕೂಡ ವ್ಯಾಕ್ಸಿನ್ ತಗೊಂಡ್ರ ಅಂತ. ಹೌದು ಮಾರ್ರೆ, ಸ್ಟೇಟಸ್ ಆಗಿದ್ದಾರೆ ನೋಡು. ಹೌದು ಮಾರ್ರೆ. ಬದ್ದ ಅವರೇ ಕೇಳುವ ಅವಳ ಹತ್ರ. ಆಯ್ತು, ಇನ್ನಿವನದು ಶೋ ಉಂಟಾ ಅಂತ. ಅವನೇ ಬಂದಲ್ಲ, ನಿಲ್ಲ ಅವನ ಹತ್ರ ಕೇಳುವ. ಎಂತ ಮಾರ್ರೆ ವ್ಯಾಕ್ಸಿನ್ ತಗೊಂಡೆ ನೀನು? ಇವಾಗ ಸ್ಟೇಟಸ್ ಅಲ್ಲಿ ನೋಡಿದಷ್ಟೇ ನಾನು. ಅಲ್ಲ ಮಾರ್ರೆ, ಅದೇನು ವ್ಯಾಕ್ಸಿನ್ ಕೈಗೆ ತಗೊಳ್ಬೇಕಾ? ಮಾರೆ ಮತ್ತೆ ಎಲ್ಲೆಲ್ಲಿಗೆ ಕೊಟ್ರೆ ಫೋಟೋ ತೆಗೆದು ಸ್ಟೇಟಸ್ ಆಗ್ಲಿಕ್ಕೆ ಆಗ್ತದೆ ಮಾರೆ. ಈಗ ಇವತ್ತಿನ ಶೂಟಿಂಗ್ನ ವಿಷಯ ಅಂತಂದ್ರೆ, ಈಗ ನಿಮ್ಮ ಮಾವನ ಮಗಳಿಗೆ ನಮ್ಮ ಫಿಲ್ಮ್ನ ಹೀರೋ ಇದ್ದಾನಲ್ಲ, ಅವನು ಕಣ್ಣಾಕಿರ್ತಾನೆ. ಅದು ನಿಮಗೆ ಕೋಪ ಬಂದು ನೀವು ಅವನಿಗೆ ಹೊಡಿಲಿಕ್ಕೆ ಅಂತ ಹೋಗ್ತೀರಿ. ಓಕೆ, ಸರಿ ಸರಿ ಸರಿ, ಓಕೆ. ಲೈಟ್ಸ್, ಕ್ಯಾಮರಾ, ರೋಲಿಂಗ್, ಆಕ್ಷನ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೆಕ್ಸ್ಟ್ 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 ನೆಕ್ಸ್ಟ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನು ಮೆಟ್ಟುವುದೊಂದು ಬಾಕಿ. ಇದು ಎಷ್ಟು ಕೋಟಿ ಬಜೆಟ್ ಇದು ಪಿಕ್ಚರ್? ನಮ್ದು 30 ಕೋಟಿ. 30 ಕೋಟಿಯಾ? ಮೊದಲ ಅವನಿಗೆ 30 ರೂಪಾಯಿದು ಚಡ್ಡಿ ತೆಗೆದು ಕೊಡಿ ಗಲೀಜಿ.